ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ನಿನ್ನೆ ರಕ್ಷಿತಕ್ಕನ ಮುಂದೆ ರಕ್ಷಿತಕ್ಕ 2 ಪಾನಿಪುರಿ ತಿಂದು ರಕ್ಷಿತಕ್ಕ ಗೆದ್ದಿದ್ರು ಇವರ ಮುಂದೆ. ನೀನ್ ಮಾತಾಡಿದ್ದು ಏನು ಅವರಿಗೆ ಅರ್ಥ ಆಗಲ್ಲ, ನಾನು ಹೇಳ್ತೇನೆ. ಎಂತ ಅಂದ್ರೆ ನಿನ್ನೆ ನಾವು ಪಾನಿಪುರಿ ತಿನ್ಲಿಕ್ಕೆ ಅಂತ ನಾನು ವಿನ್ನು ಮತ್ತೆ ರಕ್ಷಿತಾ ಅವರು ಹೊರಗಡೆ ಪಾನಿಪುರಿ ತಿನ್ಲಿಕ್ಕೆ ಹೋಗಿದ್ವಾ. ಅದರಲ್ಲಿ ಅವರು ಚಾಲೆಂಜ್ ಮಾಡಿದ್ರು, ನಾನೇ ಪಾನಿಪುರಿ ಜಾಸ್ತಿ ತಿಂತೇನೆ ಅಂತ ಹೇಳಿ. ಅವರು ವಿನ್ ಆದ್ರು. ಎಷ್ಟು ಅಂದ್ರೆ 2 ಜಾಸ್ತಿ ಪಾನಿಪುರಿ ತಿಂದಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಸೋತ ರಿವೆಂಜಿಗೋಸ್ಕರ ಇವತ್ತು ನಾನು ಅವರನ್ನು ಮನೆಗೆ ಕರೆದಿದ್ದೇನೆ. ಮನೆಯಲ್ಲಿ ನಾನು ಪಾನಿಪುರಿ ಮಾಡಿದ್ದೇನೆ. ಸೊ ಅವರಿಗೆ ನಾನು ಚಾಲೆಂಜ್ ಹಾಕಿದ್ದೇನೆ, ಇವತ್ತು ಯಾರು ಜಾಸ್ತಿ ಪಾನಿಪುರಿ ತಿಂತಾರೆ ನೋಡಿ ಅವರು ವಿನ್ ಆಗ್ತಾರೆ ಅಂತ. ಸೊ ನನಗಂತ ತುಂಬಾ ಕಾನ್ಫಿಡೆಂಟ್ ಉಂಟು, ನಾನೇ ವಿನ್ ಆಗ್ತೇನೆ ಅಂತ. 100% ಅಲ್ಲಿ 50% ಉಂಟು. ಹೌದಾ, ತೊಂದರೆ ಇಲ್ಲ, ನಾನೇ ವಿನ್ ಆಗುದು. ಮತ್ತೆ ನಂಗೇನಾದ್ರೂ ಸಪೋರ್ಟ್ ಮಾಡಿದ್ರೆ ನೀನು ಏನಾದ್ರೂ ತೆಗೆದು ಕೊಡು, ಆಯ್ತಾ? ಯೋಚಿಸ್ತೇನೆ. ಸಪೋರ್ಟ್ ಮಾಡಬೇಕು ತಮ್ಮ. ಆಯ್ತಕ್ಕ, ಮಾಡ್ತೇನೆ. ಸರಿ ಆಯ್ತು. ಕಾಲ್ ಬಂದಿತ್ತು, ಈಗ ಬರ್ತಾ ಇದ್ದಾರಂತೆ ಅವರು. ಸೊ ನಾನೆಲ್ಲ ರೆಡಿ ಆದ ನಂತರ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ನಮ್ಮ ಆರ್ಯನು ಕೂಡ ರೆಡಿ ಇದ್ದಾನೆ. ಪಾನಿಪುರಿ ಬೇಕಾ? ಅವನು ಪಾನಿಪುರಿ ಅಲ್ಲ, ಬೇರೆ ಏನೋ ಹುಡುಕ್ತಾ ಇದ್ದಾನೆ. ನಂಗೆ ಅನಿಸ್ತದೆ ಅವರಿಗೆ ಏನೋ ಬೇಕಾಗಿದೆ, ಕ್ಯಾರೆಟ್. ಸರಿ, ಹಾಗಾದ್ರೆ ನಂದು ಸ್ವಲ್ಪ ಕೆಲಸ ಉಂಟು, ಪಾನಿಪುರಿ ಅದು ರೆಡಿ ಎಲ್ಲ ಮಾಡ್ಲಿಕ್ಕೆ ಉಂಟು. ಸೊ ಮತ್ತೆ ಅವ್ರು ಬಂದ ನಂತರ ತೋರಿಸ್ತೇನೆ, ವಿಡಿಯೋ ಮಾಡ್ತೇನೆ. ಬಾಯ್ 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 ಬಾಯ್. ಹಾಯ್ ಗೈಸ್, ಹೇಗಿದ್ದೀರಾ ನೀನು ಗೈಸ್? ಎಂತ ಗೊತ್ತುಂಟಾ, ನಾವು 3 ಜನ ಪಾನಿಪುರಿ ಚಾಲೆಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಇದ್ದೀನಿ. ಸೊ ಪಾನಿಪುರಿ ಎಂತ ಚಾಲೆಂಜ್ ಅಂತ ಹೇಳು. ಸೊ ಒಬ್ಬೊಬ್ಬರ ಪ್ಲೇಟಲ್ಲಿ 20 ಪಾನಿಪುರಿ ಇದೆ. ಅದರಲ್ಲಿ 1 ನಿಮಿಷದಲ್ಲಿ ಯಾರು ಜಾಸ್ತಿ ತಿಂದು ಮುಗಿಸ್ತಾರೆ ಅವರು ವಿನ್. 1 ನಿಮಿಷ ಟೈಮ್ ಅಷ್ಟೇ. ಓಕೆ, ಸೊ ಮತ್ತೊಂದು ವಿಷಯ ಎಂತ ಗೊತ್ತುಂಟಾ, ಇದೆ ಗಿಫ್ಟ್ ಕೂಡ ಉಂಟಲ್ವಾ. ಸೊ ಯಾರು ಜಾಸ್ತಿ ತಿಂತಾರಲ್ವಾ 1 ನಿಮಿಷದಲ್ಲಿ, ಸೊ ಅವರಿಗೆ 1,000 ರೂಪಾಯಿ. ಓಕೆ, ಸೊ ಒಬ್ವಿಯಸ್ಲಿ ನಾನೇ ವಿನ್ ಆಗ್ತೀನಿ. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಉಂಟು? ನೋ ಚಾನ್ಸ್, ನಾನೇ ವಿನ್ ಆಗ್ತೇನೆ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಓಕೆ, ಸೊ ಫಸ್ಟ್ ಯಾರು ಚಾಲೆಂಜ್ ಮಾಡ್ತಾರೆ? ಈ 3 ಜನ ಒಟ್ಟಾಗಿ ಮಾಡೋಣವಾ ಇಲ್ವಾ? 3 ಜನ ಒಟ್ಟಾಗಿ ಆದ್ರೆ ಮಜಾ ಇರಲ್ಲ. ಮಜಾ ಇರುತ್ತೆ. ಒಬ್ಬೊಬ್ರು ತಿನ್ಬೇಕು, ಅದನ್ನ ನೋಡ್ಬೇಕು ನಾವು. ಸೊ ಓಕೆ ಫೈನ್. ಸೊ ಫಸ್ಟ್ ಅವಂಜಿ ಒಂದು ಪುಟದ ಒಂದು ಇಂಚ ಮನ್ಪೇರ್ ಆನ ಡಿಕ್ಕ 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 ಡುಕ್ಕ ಹೌದಲ್ಲ ಉಂಟು. ಪಾವಲಕ್ಕಿ ಸೊ ಫಸ್ಟ್ ಚಾಲೆಂಜ್ ವಿನ್ನ ಮಲ್ತಂದುಳ್ಳೆ. ಮಸ್ತ್ ಎಕ್ಸೈಟೆಡ್ ಉಲ್ಲ. 1,000 ರೂಪಾಯಿ ಕೊರ್ಲೆ ಫಸ್ಟ್ ಎದುರು ದೀಕಾವೆ 1,000 ರೂಪಾಯಿ. ನಾವು ನೋಡ್ತೀನಿ ಅಲ್ವಾ, ಆದ್ರೆ ಬೇರೆ ಬೇಗ ಹೋಗುತ್ತೆ ಒಳಗೆ. 1,000 ರೂಪಾಯಿ, ಇದೇ 1,000 ರೂಪಾಯಿ ಸಿಗುತ್ತೆ. ಓಕೆ, ಸೊ ಬೇಗ ನಾನು ಓಕೆ 1 ನಿಮಿಷ ಟೈಮಿಂಗ್. ಸೊ ನೋಡೋಣ. ಓಕೆ, ಸ್ಟಾರ್ಟ್. ಬೇಗ ನೀರು. ಬೇಗ only 5 seconds. ಬೇಗ ಓಹ್, ಫಿನಿಶ್. ಸ್ಟಾಪ್. ವಿನ್ನನ ಚಾಲೆಂಜ್ ಮುಗೀತು. ಈಗ ಎಷ್ಟು ತಿಂದಿದ್ದಾನೆ ಅಂತ ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 13 ಬಂಡ. I 7 ಪೂರಿ ತಿನ್ನಿ. ಫೈನ್. ಸೊ 7 1 ನಿಮಿಷದಲ್ಲಿ 7 ಪೂರಿ ತಿಂದಿದ್ದಾರೆ. ವಾವ್, ಕಾಂಗ್ರಾಚುಲೇಷನ್. ಇದು ತೂಕ 1,000 ರೂಪಾಯಿ.
ಚಾಲೆಂಜಲ್ಲಿ ಕೂತಿದ್ದೇನೆ. ಎಲ್ಲರೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆಯ್ತಾ? ವೇಟ್ ರೆಡಿಯಾ? ಹಾಂ, ರೆಡಿ. ಗೊತ್ತು. ಸೊ ಗೈಸ್, ನನಗೆ ಕೂಡ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ಕಾಂಪಿಟೇಟರ್ ಅಲ್ವಾ. ಸೊ ವೇಟ್. ಸೌಂಡ್ 1 2 3 ಸ್ಟಾರ್ಟ್. ಸೊ 1 2 3 4 5 6 7 8. ಸೊ ಅವರು 1 ನಿಮಿಷದಲ್ಲಿ 20 ಪೂರಿಂದ ಅವರು 12 ಪೂರಿ ತಿಂದಿದ್ದಾರೆ. ಸೊ ಇಟ್ಸ್ ಅ ಟಫ್ ಕಾಂಪಿಟೇಷನ್ ಫಾರ್ ಮೀ. ಹೀಗೆ ಇವತ್ತೇ ನೋಡೋಣ ಎಂತ ಆಗುತ್ತೆ ಅಂತ. ಚಾಲೆಂಜ್ ಕಂಪ್ಲೀಟ್ ಮಾಡಲ್ಲ. ಮಾಡುತ್ತೆ. ನಾನು ರಕ್ಷಿತಾ ಅಲ್ವಾ, ಸೊ ಬನ್ನಿ ನೋಡ. ರೆಡಿ 1 2 3 ಸ್ಟಾರ್ಟ್. ಇವರು ಎಷ್ಟು ಪಾನಿಪುರಿ ತಿಂತಿದ್ದಾರೆ ಅಂತ ಕೌಂಟ್ ಮಾಡುವ. 1 2 3 4 5 6 7 8. 8 ಪಾನಿಪುರಿ ಲೆಫ್ಟ್ ಆಗಿದೆ 20 ಅಲ್ಲಿ. ಎಷ್ಟು ಸೊ ಈಕ್ವಲ್ ಆಯ್ತು. ಸೊ ಗೈಸ್, ನಾವು ಇಬ್ರು ಟೈ ಆಯ್ತು. ಓಕೆ, ಸೊ ಟೈ ಆಯ್ತು. ಸೊ 1,000 ನಾವು ಇಬ್ರು ಹಾಫ್ ಕಾಂಟ್ರೋ ಮಾಡ್ತೀವಿ. ಸೊ ವಿನ್ನಾಗೆ ಏನಿಲ್ಲ, ವಿನ್ನ ಲೂಸ್ ಆಗಿ. ಸೊ 1,000 ರೂಪಾಯಿ ಕೊಡಿ. ವಿನ್ನ ತುಂಬಾ ಬೇಜಾರಲ್ಲಿ ಇದ್ದಾರೆ. ಏನಿಲ್ವಾ? ನಿಮ್ಗೆ ಏನಿಲ್ಲ, ನೀವು ಲೂಸ್ ಆಗಿದ್ಯಲ್ವಾ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಪಾನಿಪುರಿ ಚಾಲೆಂಜ್ ಅಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ವೈಷ್ಣವಿರಾವ್ ಗೆದ್ದಿದ್ದಾರೆ. ಸೊ ಚಾಲೆಂಜ್ ಮುಗಿದಾಯ್ತು. ಸೊ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್. ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ ಗಾಯ್ಸ್, ವಿ ಆಲ್ ಲವ್ಸ್ ಯು ಸೋ ಮಚ್. ಬೈ ಬೈ.